ನಮಸ್ಕಾರ ವೀಕ್ಷಕರೇ, ಬಿಯೋಮಾಂಡ್ ಹೇರ್ ರಿಪ್ಲೇಸ್ಮೆಂಟ್ ಅರ್ಪಿಸುವಂತಹ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಮಾಣಿ. ಸೌಂದರ್ಯ ಅನ್ನೋದು ಪ್ರತಿಯೊಬ್ಬರ ಕನಸು. ಪ್ರತಿಯೊಬ್ಬರು ಕೂಡ ತಮ್ಮಲ್ಲಿ ಸೌಂದರ್ಯ ಇರಬೇಕು ಅನ್ನುವಂತಹ ಒಂದು ಬಯಕೆ ಇದ್ದೇ ಇರುತ್ತೆ. ಸೊ ಈ ಒಂದು ಸೌಂದರ್ಯಕ್ಕೆ ಎಲ್ಲೋ ಒಂದು ಕಡೆ ಹೇರ್ ಫಾಲ್ ಅನ್ನುವಂಥದ್ದು, ಅಂದರೆ ಹೇರ್ ಫಾಲ್ ಸಮಸ್ಯೆ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಅಡ್ಡಿಯಾಗುತ್ತೆ. ಸೊ ಇದಕ್ಕೆ ರಾಮಬಾಣ ಎನ್ನುವಂತೆ ಕಳೆದ ಹಲವಾರು ವರ್ಷಗಳಿಂದ ಬಿಯೋಮಾಂಡ್ ಹೇರ್ ರಿಪ್ಲೇಸ್ಮೆಂಟ್ ಕಾರ್ಯಾಚರಿಸ್ತಾ ಇದೆ. ಹೇರ್ ಫಾಲ್ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕೂಡ ನೀಡ್ತಾ ಇದೆ. ಸೊ ಯಾಕೆ ಈ ಒಂದು ಹೇರ್ ಫಾಲ್ ಸಮಸ್ಯೆ ಆಗುತ್ತೆ, ಜೊತೆಗೆ ಯಾವ ಏಜ್ ಅಲ್ಲಿ ಹೇರ್ ಫಾಲ್ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ, ಸೊ ಈ ಒಂದು ವಿಚಾರವಾಗಿ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಬಿಯೋಮಾಂಡ್ ಹೇರ್ ರಿಪ್ಲೇಸ್ಮೆಂಟ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಮಹೇಶ್ ಮಲ್ವಾದ್ಕರ್ ನಮ್ಮ ಜೊತೆಗಿದ್ದಾರೆ. ಸೊ ಈ ಒಂದು ಹೇರ್ ಫಾಲ್ ಸಮಸ್ಯೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೂಡ ನೀಡಲಿಕ್ಕಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿ ಈ ಒಂದು ವಿಚಾರವಾಗಿ ಮಾಹಿತಿಯನ್ನು ಪಡ್ಕೊಳ್ಳೋಣ. ಎಸ್ ಡಾಕ್ಟರ್, ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ಆಗಲೇ ಹೇಳಿದಾಗೆ ಸೌಂದರ್ಯ ಅನ್ನುವಂಥದ್ದು ಪ್ರತಿಯೊಬ್ಬರ ಕನಸು ಆಗಿರುತ್ತೆ. ಸೊ ಈ ಒಂದು ಸೌಂದರ್ಯಕ್ಕೆ ಎಲ್ಲೋ ಒಂದು ಕಡೆ ಅವರ ಒಂದು ಹೇರ್ ಫಾಲ್ ಸಮಸ್ಯೆ ಆಗಿರ್ಬೋದು. ಸೊ ಇಂತಹ ಒಂದು ಸಮಸ್ಯೆಗಳು ಎಲ್ಲೋ ಒಂದು ಕಡೆ ಅಡ್ಡಿಯಾಗುತ್ತೆ. ಸೊ ಈ ಒಂದು ಹೇರ್ ಫಾಲ್ ಸಮಸ್ಯೆಗೆ ಕಾರಣ ಏನು ಅನ್ನುವಂಥದ್ದು ಡಾಕ್ಟರ್? ಹೇರ್ ಫಾಲ್ ಅಂದ್ರೆ ಈಗ ನೋಡಿ, ಎಲ್ಲರಿಗೂ ಹೇರ್ ಫಾಲ್ ಆಗುತ್ತೆ ನಾರ್ಮಲಿ. ಹೇರ್ ಫಾಲ್ ಆಗಿ ಮತ್ತೆ ಹೇರ್ ಗ್ರೋತ್ ಸಹ ಅಷ್ಟೇ ಫಾಸ್ಟ್ ಆಗಿ ಆಗ್ತಾ ಇರುತ್ತೆ. ಓಕೆ, ನಮ್ಮ ಬಾಡಿಯಲ್ಲಿ ಗ್ಲ್ಯಾಂಡ್ಸ್, ಸೆಬೇಸಿಯಸ್ ಗ್ಲ್ಯಾಂಡ್ಸ್ ಅಂತ ಇರುತ್ತೆ ನಮ್ಮ ಇದರಲ್ಲಿ. ಅದು ಕರೆಕ್ಟಾಗಿ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತೆ ಈ ಹೇರ್ ಫಾಲಿಕಲ್ಸು ಆಕ್ಟಿವ್ ಆಗಿ ಹೇರ್ ಗ್ರೋತ್ ಆಗ್ತಾ ಇರುತ್ತೆ. ಕೆಲವು ಜನರಿಗೆ ಏನಾಗುತ್ತೆ ಪ್ರಾಬ್ಲಮ್ ಅಂದರೆ, ಈ ಹೆರಿಡಿಟಿ ಪ್ರಾಬ್ಲಮ್ ಇದ್ದ ಕಾರಣ ಅವ್ರಿಗೆ ಅವ್ರದ್ದು ಹೇರ್ ಫಾಲ್ ಆಗ್ತಾ ಇರುತ್ತೆ. ಆ ಹೆರಿಡಿಟಿ ಪ್ರಾಬ್ಲಮ್ ಇದ್ದವ್ರಿಗೆ ಒಂದು 30 to 40%, 50% ಅವ್ರಿಗೆ ನಾರ್ಮಲಿ ಹೇರ್ ಫಾಲ್ ಆಗುತ್ತೆ. ಅವ್ರಿಗೆ ಯಾವುದು ಸಮಸ್ಯೆ ಬರಲ್ಲ. ಅಂದರೆ ಹೇರ್ ಇಚಿಂಗ್ ಆಗ್ಬೋದು, ಡ್ಯಾಂಡ್ರಫ್ ಆಗ್ಬೋದು, ಯಾವುದೂ ಇರಲ್ಲ. ಈ ಕೆಲವು ಜನರಿಗೆ ಈಗಿನ ಈ ಫುಡ್ ಹ್ಯಾಬಿಟಲ್ಲಿ ಒಂದು ಸರ್ಟನ್ ಏಜಲ್ಲಿ ಒಂದು 20 ಅಬೋವ್ ಇರ್ಬೋದು, 15ಇಂದನೂ ಸ್ಟಾರ್ಟ್ ಆಗ್ತಾ ಇದೆ. ಈಗ 15ಇಂದ ಅಂದರೆ 15ಇಂದ ನಿಮಗೆ ನಾರ್ಮಲಿ ಅವ್ರದ್ದು ಫುಡ್ ಹ್ಯಾಬಿಟಿಂದ ಈಗೆಲ್ಲ ಜಂಕ್ ಫುಡ್ ಎಲ್ಲ ಬಂದು, ಈ ಫಾಸ್ಟ್ ಫುಡ್ ಅಂತ ಹೇಳ್ತೇವೆ ನಾವು, ಅದರಿಂದ ನಮಗೆ ಈ ಆಯಿಲಿ ಜಾಸ್ತಿ, ಅದರಲ್ಲಿ ಆಯಿಲಿ ಕಂಟೆಂಟ್ ಜಾಸ್ತಿ ಇರುತ್ತೆ. ಅದೆಲ್ಲ ತಿನ್ನುವಾಗ ನಮಗೆ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಹೇರ್ ಫಾಲ್ ಯಾಕೆ ಕಾರಣ ಆಗುತ್ತೆ ಅಂದರೆ, ಈ ಡ್ಯಾಂಡ್ರಫ್ ಆದಾಗಿಂದ ಡ್ಯಾಂಡ್ರಫ್ ಆಗುತ್ತೆ. ಡ್ಯಾಂಡ್ರಫ್ ಓಕೆ, ಈ ಡ್ಯಾಂಡ್ರಫ್ ಹೇಗೆ ಆಗುತ್ತೆ ಅಂತ ಪ್ರಶ್ನೆ. ಈಗ ಹೇಗಾಗುತ್ತೆ, ಎಲ್ಲರಿಗೂ ಆಗಲ್ಲ. ಒಂದು ಈಗಿನ ಇತ್ತೀಚಿನ ಇದರಲ್ಲಿ 50 to 60% ಎಲ್ಲರಿಗೂ ನಾರ್ಮಲಿ ಡ್ಯಾಂಡ್ರಫ್ ಆಗ್ತಾನೆ ಇದೆ. ಯಾಕಂದ್ರೆ ಇದು ಬಿಕಾಸ್ ಆಫ್ ಫುಡ್ ಹ್ಯಾಬಿಟ್ ಅನ್ಬೋದು ನಾವು. ಇದನ್ನ ನಾವು ಕಂಟ್ರೋಲ್ ಮಾಡಬೇಕು, ಮತ್ತೆ ಅದನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ತಿಳ್ಕೋಬೇಕು. ಓಕೆ, ಇದನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ನಮ್ದು ಈ ಆಯಿಲ್ ಫುಡ್ಸ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ನಾವು. ಈ ಆಯಿಲ್ ಇರುವಂತ ಫುಡ್ ಅನ್ನ ನಾರ್ಮಲಿ ಈಗ ಫುಲ್ ಡೀಪ್ ಆಯಿಲ್ ಇರುತ್ತೆ, ಡೀಪ್ ಫ್ರೈ ಮಾಡಿ ತಿಂತಾ ಇರ್ತೇವೆ. ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅವಾಯ್ಡ್ ಮಾಡಿ ಜಾಸ್ತಿ ಈಗ ಸಲಾಡ್ಸ್ ಆಯ್ತು, ಆಮೇಲೆ ಈ ವಾಟರ್ ಎಲ್ಲ, ನಾರ್ಮಲ್ ವಾಟರ್ ಎಲ್ಲ ಕುಡಿತಾ ಇರಬೇಕು. ಆಮೇಲೆ ನಮ್ದು ಮತ್ತೊಂದು ಏನಂದ್ರೆ, ಈಗಿನ ಜನರೇಷನ್ ಅಲ್ಲಿ ಜಾಸ್ತಿ ನಿಮಗೆ ಅಂದ್ರೆ ಮಾನಸಿಕ ಒತ್ತಡ ಜಾಸ್ತಿ ಇರುತ್ತೆ. ಈ ಮಾನಸಿಕ ಒತ್ತಡಕ್ಕೂ ಅದಕ್ಕೂ ಸಂಬಂಧ ಇದೆ. ಮಾನಸಿಕ ಒತ್ತಡ ಇರೋರಿಗೂ ಸಹ ಈ ಡ್ಯಾಂಡ್ರಫ್ ಆಗ್ತಾ ಇದೆ ಈಗಿನ ಇದರಲ್ಲಿ. ರಿಸರ್ಚ್ ಪ್ರಕಾರ ಈ ಮಾನಸಿಕ ಒತ್ತಡ ಇರೋರಿಗೆ, ಆಮೇಲೆ ಜಾಸ್ತಿ ಟೈಮ್ ಕೆಲಸ ಮಾಡ್ತಾ ಇರ್ತಾರೆ, ನಿದ್ದೆ ಆಗ್ತಾ ಇರಲ್ಲ ರಾತ್ರಿ ಎಲ್ಲ, ಅಂಥವ್ರಿಗೆ ಸಹ ಡ್ಯಾಂಡ್ರಫ್ ಆಗೋದು ಜಾಸ್ತಿ ಆಗ್ತಾ ಇದೆ. ಅಂಥವ್ರಿಗೆ ನಿಮಗೆ ಮೇನ್ ಇದನ್ನ ಸ್ವಲ್ಪ ನಾವು ಒಂದು ಟ್ರೀಟ್ಮೆಂಟಲ್ಲೂ ಸಹ ಕ್ಯೂರ್ ಮಾಡ್ಬೋದು. ಮತ್ತೆ ಈ ನಮ್ಮ ಫುಡ್ ಹ್ಯಾಬಿಟಲ್ಲೂ ಸಹ ಕಂಟ್ರೋಲ್ ಮಾಡಲಿಕ್ಕೆ ಆಗುತ್ತೆ. ಹಾಗಾದ್ರೆ ಯಾವ ಏಜ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ ಜಾಸ್ತಿ ಆಗಿ ಅಂದ್ರೆ ಹೇರ್ ಫಾಲ್ ಅನ್ನುವಂಥದ್ದು? ಅದೇ ಈ ಏಜ್ ಅಂದ್ರೆ ನಾವು 15ಇಂದನೂ ಅನ್ಬೋದು. ಯಾಕಂದ್ರೆ 15 ಏಜ್ ಇಂದನೇ ಶುರು ಆಗುತ್ತೆ. 15ಇಂದ ಈ 15 ನೀವು ಈ ಜನರೇಷನ್ ಅಲ್ಲಿ ಅಂದ್ರೆ ನಾರ್ಮಲಿ ಎಲ್ಲರೂ ಈಗ ಶಾಂಪೂ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಡಿಫ್ರೆಂಟ್ ಟೈಪ್ ಆಫ್ ಶಾಂಪೂ ಯೂಸ್ ಮಾಡ್ತಾರೆ. ಅದರಿಂದ ಅದನ್ನ ಸರಿಯಾಗಿ ಪೋಷಣೆ ಮಾಡಲ್ಲ, ಅಂದ್ರೆ ಸರಿಯಾಗಿ ಕೇರ್ ತಗೊಳ್ಳಲ್ಲ. ಹೇರ್ಸ್ ನಾವು ಯಾವ ತರ ನಾವು ಮೇಂಟೈನ್ ಮಾಡ್ಬೇಕಂತ ಗೊತ್ತಿರಲ್ಲ ಅವ್ರಿಗೆ. ಈಗ ಅದಕ್ಕೆ ನಾರ್ಮಲ್ ಆಗಿ ಒಂದು 15 ಏಜ್ ನಂತರನೇ ಶುರು ಆಗ್ತಾ ಇದೆ. ಮೊದಲೆಲ್ಲ ನಿಮ್ಗೆ ಆಫ್ಟರ್ 25-30 ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇಂದ ಅದಕ್ಕೆಲ್ಲ ಆಗ್ತಾ ಇತ್ತು. ಈಗ ಬೇಗನೆ ಶುರು ಆಗ್ತಾ ಇದೆ. ಅಂದ್ರೆ ಈಗ ಒಂದು 15 ಅರ್ಲಿ ಏಜ್ ಅಲ್ಲಿ ಈ ಹೇರ್ ಫಾಲ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ. ಇದಕ್ಕೆ ನಾವು ಪರಿಹಾರವಾಗಿ ನಾವು ನಮ್ದು ಹೋಮಿಯೋಪತಿಕ್ ಟ್ರೀಟ್ಮೆಂಟ್ಸ್ ಅದರಲ್ಲಿ ಸಹ ಕ್ಯೂರ್ ಮಾಡ್ಬೋದು. ಫಸ್ಟ್ ಅವರು ನಮ್ಮಲ್ಲಿ ಬಂದು ಕನ್ಸಲ್ಟ್ ಮಾಡಿದ್ರೆ ಅದನ್ನ ಕರೆಕ್ಟ್ ಆಗಿ ಸರಿಯಾಗಿ ನಾವು ಏನ್ ಪ್ರಾಬ್ಲಮ್ ಇದೆ ಅಂತ ನೋಡ್ಬೇಕಾಗುತ್ತೆ. ಓಕೆ. ಎಸ್, ಆಗ್ಲೇ ಹೇಳಿದ್ರಿ ನೀವು ಡ್ಯಾಂಡ್ರಫ್ ಸಮಸ್ಯೆಯಿಂದ ಕೂಡ ಹೇರ್ ಫಾಲ್ ಸಮಸ್ಯೆ ಆಗುತ್ತೆ ಅಂತ. ಸೊ ಈ ಒಂದು ಡ್ಯಾಂಡ್ರಫ್ಗೆ ಏನೆಲ್ಲ ಟ್ರೀಟ್ಮೆಂಟ್ ಇದೆ, ಅಥವಾ ಏನೆಲ್ಲ ಪ್ರಿಕಾಷನ್ಸ್ ಅನ್ನ ತಗೊಳ್ಬಹುದು ಅನ್ನೋದು ಡಾಕ್ಟರ್? ಪ್ರಿಕಾಷನ್ಸ್ ಅಂತ ನಾವು ಹೇಳ್ತೇವೆ ಅವ್ರಿಗೆ. ಕೆಲವೊಂದು ಈಗ ರಿಸ್ಟ್ರಿಕ್ಷನ್ಸ್ ಎಲ್ಲ, ಅಂದ್ರೆ ಕೆಲವೊಂದು ಡೈಟ್ ಎಲ್ಲ ಮಾಡಬೇಕಾಗತ್ತೆ. ಫುಡ್ ಅಲ್ಲಿ ನಾವೆಲ್ಲ ಯಾವ್ದಾವ್ದು ಏನ್ ತಿನ್ಬೇಕು, ಮತ್ತೆ ಯಾವ ತರ ನಾವು ನಮ್ಮ ರುಟೀನ್
ಇದು ಹೇಗಿರಬೇಕು, ಡೇ ಹೇಗಿರ್ಬೇಕು ಅದನ್ನೆಲ್ಲ ಹೇಳಿಕೊಡ್ತೇವೆ. ಓಕೆ. ಯಾವ ಥರ ಅವರು ರುಟೀನಲ್ಲಿ ಹೇಗೆ ನಾವು ಇದನ್ನ ಮಾಡಬೇಕಂತ. ಮತ್ತು ಕೆಲವೊಂದು ಜಾಸ್ತಿ ಸ್ಟ್ರೆಸ್ ಇದ್ದವ್ರಿಗೂ ಸಹ ಇದು ಆಗ್ತಾ ಇದೆ. ಅದನ್ನ ಸ್ಟ್ರೆಸ್ ಸಹ ಕಡಿಮೆ ಮಾಡಬೇಕು. ಈಗ ಮಾಡಲಿಲ್ಲ ಅದನ್ನೆಲ್ಲ ನೀವು ಯಾವುದು ಮಾಡಲಿಲ್ಲ ಅಂದರೆ ಅದು ಕ್ಯೂರ್ ಆಗೋ ಸ್ವಲ್ಪ ಡೌಟ್, ಅಂದರೆ ಆಗೋದಿಲ್ಲ ಬೇಗ, ಸ್ವಲ್ಪ ಇಟ್ ವಿಲ್ ಟೇಕ್ ಟೈಮ್. ನಾವು ಯಾವ ಮೆಡಿಸಿನ್ ತೊಗೊಂಡ್ರು ಸಹ ಮೆಡಿಸಿನಲ್ಲಿ ಫುಲ್ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಅದಕ್ಕೆ ಕೆಲವೊಂದು ಇದನ್ನೆಲ್ಲ ರಿಸ್ಟ್ರಿಕ್ಷನ್ಸ್ ಎಲ್ಲ ಇರ್ತವೆ, ಅದನ್ನೆಲ್ಲ ಫಾಲೋ ಮಾಡಬೇಕು. ಡೈಟನ್ನು ಫಾಲೋ ಅಪ್ ಮಾಡಬೇಕು. ಅದನ್ನು ಮಾಡಿದರೆ 100% ಕ್ಯೂರ್ ಆಗುತ್ತೆ. ಮೇನ್ ಇದನ್ನೇ ಮಾಡ್ತಾ ಇರಬೇಕು. ಕೆಲವು ಜನ ಅದನ್ನ ಅರ್ಧ ಮಾಡಿಬಿಟ್ಟು ಇಲ್ಲ ಸರ್ ಕಡಿಮೆನೇ ಆಗಿಲ್ಲ ಅಂತ ಬರ್ತಾರೆ. ಹಾಗೆ ಮಾಡಿದರೆ ಅದು ಕಡಿಮೆ ಆಗಲ್ಲ. ಇದೆಲ್ಲ ನಾವು ರುಟೀನಲ್ಲಿ ಯೋಗ ಜಾಯ್ನ್ ಆಗ್ಬೋದು, ಯೋಗ ಮಾಡ್ಬೋದು, ಪ್ರಾಣಾಯಾಮ, ಇದನ್ನೆಲ್ಲ ಪ್ರಾಣಾಯಾಮ ಇವೆಲ್ಲ ಮಾಡಿದಾಗ ನಮ್ದು ಅಂದ್ರೆ ಸ್ವಲ್ಪ ಸ್ಟ್ರೆಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಈಗಿನ ಇತ್ತೀಚಿನ ದಿನಗಳಲ್ಲಿ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ ಜನರಿಗೆ. ಮಾನಸಿಕ ಒತ್ತಡ ಜಾಸ್ತಿ ಇದೆ. ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೋದು, ಹೊರಗಡೆ ಹೋಗಿ ಜಾಸ್ತಿ ಹೆವಿ ಕೆಲಸ ಮಾಡಿ ಡೇ ಆ್ಯಂಡ್ ನೈಟ್ ಜಾಬ್ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಅಂಥವ್ರಿಗೆ ಸಹ ಡ್ಯಾಂಡ್ರಫ್ ಆಗಿ ಆ ಡ್ಯಾಂಡ್ರಫಿಂದ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಹೇರ್ ಫಾಲ್ ಜಾಸ್ತಿ ಆದಾಗ ನಿಮಗೆ ಬಾಳ್ನೆಸ್ ಸಮಸ್ಯೆ ಬರುತ್ತೆ. ಓಕೆ, ಆ ಬಾಳ್ನೆಸ್ ಸಮಸ್ಯೆ ಬರೋದಕ್ಕಿಂತ ಮುಂಚೆನೆ ನಾವೇನಾದ್ರೂ ಪ್ರಿಕಾಷನ್ ತಗೊಂಡ್ರೆ ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು. ಎಸ್ ಡಾಕ್ಟರ್, ಕೆಲವೊಂದು ಆರೋಗ್ಯ ಸಂಬಂಧಿತ ಅಂದ್ರೆ ಸಮಸ್ಯೆಗಳು ವಂಶ ಪಾರಂಪರಿಕವಾಗಿ ಬರುವಂತಹ ಒಂದು ಚಾನ್ಸಸ್ ಇರುತ್ತೆ. ಸೊ ಇದರಲ್ಲೂ ಕೂಡ ಹೇರ್ ಫಾಲ್ ಸಮಸ್ಯೆ ಅನ್ನುವಂಥದ್ದು ವಂಶ ಪಾರಂಪರಿಕವಾಗಿ ಬರುತ್ತೆ. ವಂಶ ಪಾರಂಪರಿಕವಾಗಿ ಆಗುವಂಥದ್ದು ಸಹ ಅದು ಹೆರಿಡಿಟರಿ ಇಲ್ಲಿ ಇರುವಂಥದ್ದು ಇದು ಇದೆ, ಹೇರ್ ಫಾಲ್ ಆಗ್ತಾ ಇರುತ್ತೆ. ಬಟ್ ಅವ್ರಿಗೆಲ್ಲ ಈ ತರ ಡ್ಯಾಂಡ್ರಫ್ ಅವ್ರು ಹೇಳ್ತಾರೆ, ನಮ್ಮಲ್ಲಿ ಬಂದಾಗ ಅವ್ರು ಹೇಳ್ತಾರೆ ಇಲ್ಲ ನಮ್ಗೆ ಡ್ಯಾಂಡ್ರಫ್ ಏನಿಲ್ಲ ಸರ್, ಇಚ್ಚಿಂಗು ಇಲ್ಲ, ಡ್ಯಾಂಡ್ರಫ್ ಇಲ್ಲ, ನಾರ್ಮಲ್ ಆಗಿ ಹೇರ್ ಫಾಲ್ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಅದು ಬಿಕಾಸ್ ಆಫ್ ಹೆರಿಡಿಟರಿ, ಅಂದ್ರೆ ಅವರ ತಂದೆಗೆ ಹೋಗಿರುತ್ತೆ, ಇಲ್ಲ ಅವರ ಮನೆಯಲ್ಲಿ ಅಜ್ಜನಿಗೆ, ಹೀಗೆಲ್ಲ ಹಿಂದೆಯಿಂದ ಯಾರಾಗ ಬಂದಿರುತ್ತೆ ಅದು ಡ್ಯಾಂಡ್ರಫ್, ಇದು ಬಾಳ್ನೆಸ್ಸು, ಅದು ಇವ್ರಿಗೆ ಕಂಟಿನ್ಯೂಷನ್ ಆಗುತ್ತೆ. ಈಗೇನಾಗಿದೆ, ಅದು ಮೊದಲು ಅವ್ರಿಗೆಲ್ಲ 45 ಏಜ್ ಅಲ್ಲಿ ಎಲ್ಲ ಆಗ್ತಿತ್ತು. ಇತ್ತೀಚಿನ ಮಕ್ಕಳಿಗೆಲ್ಲ ಒಂದು ಸಣ್ಣ ಏಜ್ ಅಲ್ಲಿ, ಒಂದು ಆಫ್ಟರ್ 25-30 ಏಜ್ ಅಲ್ಲಿ ಬಾಳ್ನೆಸ್ ಶುರು ಆಗಿದೆ. ಅದೇ ಹೇಳಿದೆಲ್ಲ, ಬಾಳ್ನೆಸ್ ಆಗ್ಲಿಕ್ಕೆ ಕಾರಣ ಸಹ ಡ್ಯಾಂಡ್ರಫ್ ಸಹ ಇರ್ಬೋದು. ಮತ್ತೆ ಅವ್ರದ್ದು ರೂಟೀನ್ಸ್, ಅವ್ರು ಡೈಟ್ ಯಾವ ತರ ಊಟ ತಗೋತಾ ಇದ್ದಾರೆ, ಯಾವ ತರ ಅವ್ರದ್ದು ಫುಡ್ ಹ್ಯಾಬಿಟ್ ಇದೆ, ಅದು ಸಹ ಕನ್ಸಿಡರ್ ಆಗುತ್ತೆ. ಪ್ಲಸ್ ಇದು ಹೆರಿಟರಿನೂ ಇರುತ್ತೆ. ಅದೆಲ್ಲ ಸೇರಿ ಒಟ್ಟಿಗೆ ಬೇಗ ಬಾಳ್ನೆಸ್ ಆಗುತ್ತೆ. ಅದಕ್ಕೆ ನಮ್ಮಲ್ಲಿ ಅದಕ್ಕೆಲ್ಲ ಪರಿಹಾರ ಇದೆ. ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಅವರು ನಮ್ಮ ಒಂದು ಫಸ್ಟ್ ಡ್ಯಾಂಡ್ರಫ್ ಆಗ್ತಾ ಇದೆಯಪ್ಪ ಅಂತ, ಈಗ ಡ್ಯಾಂಡ್ರಫ್ ಆಗುವಾಗ ಇಚ್ಚಿಂಗ್ ಆಗುತ್ತೆ, ಮತ್ತೆ ಫ್ಲೆಕ್ಸ್ ಆಗಿ ಅದು ಸೆಬೋರಿಕ್ ಫ್ಲೆಕ್ಸ್ ಅಂತ ಇದಾಗುತ್ತೆ, ಅದು ಡರ್ಮಟೈಟಿಸ್ ಅಂತ ಆಗುತ್ತೆ. ಸೆಬೋರಿಕ್ ಡರ್ಮಟೈಟಿಸ್, ಆ ಸೆಬೋರಿಕ್ ಡರ್ಮಟೈಟಿಸ್ ಅಲ್ಲಿ ಈ ಫ್ಲೆಕ್ಸ್ ತರ ಮತ್ತೆ ವೈಟ್ ಫ್ಲೆಕ್ಸ್ ಇರ್ಬೋದು, ಯೆಲ್ಲೋ ಫ್ಲೆಕ್ಸ್ ಆಗಿ ಇದಾಗಿ ಹೊರಗೆ ಬರ್ತಾ ಇರುತ್ತೆ. ಅಂದ್ರೆ ಕೆಳಗೆ ಕೈ ನಾವು ಇಚ್ಚಿಂಗ್ ಮಾಡುವಾಗ ಇಚ್ಚಿಂಗ್ ಜಾಸ್ತಿ ಆಗುತ್ತೆ. ಇಚ್ಚಿಂಗ್ ಜಾಸ್ತಿ ಆದಾಗ ಕೈಯಲ್ಲಿ ಬರ್ತಾ ಇರುತ್ತೆ, ಮತ್ತೆ ಮೈ ಮೇಲೆ ಬೀಳುತ್ತೆ, ಭುಜದ ಮೇಲೆ ಬೀಳುತ್ತೆ. ಆವಾಗ ಅದಕ್ಕೆ ನಾವು ಇಮಿಡಿಯೇಟ್ ಬಂದು ಪ್ರಿಕಾಷನ್ ತಗೋಬೇಕು. ಅದನ್ನು ಇಮಿಡಿಯೇಟ್ ಬಂದು ನೀವು ಯಾರು ನಿಮ್ಮ ಹತ್ತಿರ ಡಾಕ್ಟರ್ ಇದೆ ಅವರು ಸಹ ಕನ್ಸಲ್ಟ್ ಮಾಡಿ, ಯಾರಿಗಾದ್ರೂ ಒಂದು ಕನ್ಸಲ್ಟ್ ಮಾಡಿ ಅದು ಕರೆಕ್ಟಾಗಿ ಪ್ರಿಕಾಷನ್ ಇದನ್ನ ಮಾಡಿ ಟ್ರೀಟ್ಮೆಂಟ್ ಮಾಡಿದರೆ ಅದು ಸ್ವಲ್ಪ ಕಂಟ್ರೋಲ್ ಬರುತ್ತೆ. ಆ ಕಂಟ್ರೋಲ್ ಬಂದಾಗ ನಿಮಗೆ ಹೇರ್ ಫಾಲ್ ಸ್ವಲ್ಪ ಕಡಿಮೆ ಆಗುತ್ತೆ. ಅದರೊಟ್ಟಿಗೆ ಡೈಟ್ ಸಹ ಮಾಡಬೇಕು. ಹಾಗಾದ್ರೆ ಈ ಒಂದು ಹೇರ್ ಫಾಲ್ಗೆ ಏನೆಲ್ಲ ಟ್ರೀಟ್ಮೆಂಟ್ ಇದೆ, ಜೊತೆಗೆ ಮನೆಯಲ್ಲೇ ಯಾವ ರೀತಿಯ ಪ್ರಿಕಾಷನ್ಸ್ ಅನ್ನ ತಗೊಳ್ಬಹುದು ಅನ್ನುವಂಥ ಡಾಕ್ಟರ್? ಅದೇ, ಮನೆಯಲ್ಲಿ ನಿಮಗೆ ನಾರ್ಮಲಿ ಜಾಸ್ತಿ ಹಾಟ್ ವಾಟರ್ ಶವರ್ ಇಂದ ಮಾಡಬಾರ್ದು. ನಾರ್ಮಲಿ ಎಲ್ಲರೂ ಏನ್ ಮಾಡ್ತಾರೆ, ಶವರ್ ಅಲ್ಲಿ ನಿಂತಾರೆ, ತುಂಬಾ ಈಸಿಯಾಗಿ ಆಗುತ್ತೆ ಅಂತ ಡೈರೆಕ್ಟ್ ಆಗಿ ಇದ್ರ ಮೇಲೆ ಬೀಳುತ್ತೆ. ಅವಾಗ ಸಹ ಅದು ಚಾನ್ಸಸ್ ಇರುತ್ತೆ. ಜಾಸ್ತಿ ಹಾಟ್ ವಾಟರ್ ಇರಬಾರ್ದು. ನಾರ್ಮಲ್ ವಾರ್ಮ್ ವಾಟರ್ ಇಂದ ನಾವು ಹೆಡ್ ವಾಶ್ ಮಾಡಬಹುದು. ನಾವು ಯಾವ್ದು ನಿಮ್ಗೆ ಯಾವ ಶಾಂಪೂ ಯೂಸ್ ಮಾಡ್ತಿಲ್ಲ ಅದು ಸಹ ಇಂಪಾರ್ಟೆಂಟು. ನಮಗೆ ಶಾಂಪೂ ಸೂಟೇಬಲ್ ಶಾಂಪೂ ಇರಬೇಕು. ಕೆಲವು ಜನರಿಗೆ ಅದು ಶಾಂಪೂ ಹಾಕಿದ್ರಿಂದ ಸಹ ಇಚ್ಚಿಂಗ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಆ ಶಾಂಪೂ ಹಾಕಿದೆ ಅಂತ ಡ್ಯಾಂಡ್ರಫ್ ಆಗೋ ಚಾನ್ಸಸ್ ಇರುತ್ತೆ. ಅಂಥವರೆಲ್ಲ ಆ ಇದನ್ನ ಶಾಂಪೂನ ಸ್ಟಾಪ್ ಮಾಡಬೇಕು, ಬೇರೆ ಶಾಂಪೂ ಯೂಸ್ ಮಾಡ್ಬೋದು. ಈಗೆಲ್ಲ ನಿಮಗೆ ಶಾಂಪೂಸ್ ಎಲ್ಲ ತುಂಬಾ ಹೋಮಿಯೋಪತಿಕ್ ಅಲ್ಲಿ ಇದೆ, ಆಯುರ್ವೇದದಲ್ಲಿ ಇದೆ, ಒಳ್ಳೊಳ್ಳೆ ಹರ್ಬಲ್ ಶಾಂಪೂ ಬಂದಿದ್ದಾವೆ. ಅದನ್ನೆಲ್ಲ ಯೂಸ್ ಮಾಡಿದಾಗ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಓಕೆ, ಮತ್ತೆ ಆಮೇಲೆ ಅದನ್ನ ಯಾವಾಗಲೂ ಸಹ, ಈಗ ನಿಮ್ಗೆ ಡ್ಯಾಂಡ್ರಫ್ ಆಗ್ತಾ ಇದೆ ಅಂದ್ರೆ ಈ ಕೋಂಬಿಂದ ಬಾಚ್ತಾ ಇರ್ತಾರೆ. ಅದು ಅಂದ್ರೆ ಅವ್ರಿಗೆ ಒಂದು ಮೈಂಡ್ ಅಲ್ಲಿ ಅದು ಒಂದು ಡ್ಯಾಂಡ್ರಫ್ ಆಗ್ತಾ ಇದೆ, ನನಗೆ ಇದ್ಯಾಕೆ ಆಗ್ತಾ ಇದೆ ಅಂತ ಅವ್ರ ಮನಸ್ಸಲ್ಲಿ ಫೀಲ್ ಆಗ್ತಾ ಇರುತ್ತೆ. ಅವ್ರು ಫಸ್ಟ್ ಬಂದು ಡಾಕ್ಟರ್ಸ್ ಮೀಟ್ ಮಾಡಿದ್ರೆ ಇದೇ ಕಾಮನ್ ಅನ್ಕೋತಾರೆ. ಅಲ್ಲ, ಕಾಮನ್ನೇ. ಈಗ ನೋಡಿ ಎಲ್ಲರಿಗೂ ಸಹ ನಾರ್ಮಲಿ ಡ್ಯಾಂಡ್ರಫ್ ಆಗ್ತಾ ಇರುತ್ತೆ. ಬಟ್ ಜಾಸ್ತಿ ಡ್ಯಾಂಡ್ರಫ್ ಆದಾಗ ಅವ್ರ ಕಂಟ್ರೋಲ್ಲೇ ಬರ್ತಾ ಇಲ್ಲ ಅಂದಾಗ ಇಮಿಡಿಯೇಟ್ ಟ್ರೀಟ್ಮೆಂಟ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗ್ಬೋದು. ಓಕೆ, ಕಡಿಮೆ ಆಗುತ್ತೆ, ಮತ್ತೆ ಅದು ಕಂಟ್ರೋಲ್ ಬರುತ್ತೆ. ಕಂಟ್ರೋಲ್ ಬಂದ್ರೆ ಅದು ಮತ್ತೆ ಹೇರ್ ಫಾಲ್ ಸಹ ಸ್ಟಾಪ್ ಆಗುತ್ತೆ. ಇವರು ಅದನ್ನ ಕಂಟ್ರೋಲ್ ಮಾಡ್ಲಿಲ್ಲ ಅಂದ್ರೆ ಹೇರ್ ಫಾಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಅದರಲ್ಲಿ
ಈ ಬಾಚಣಿಗೆ ಯೂಸ್ ಮಾಡುವಾಗ ಸಹ ತುಂಬ ಜಾಗ್ರತೆಯಾಗಿ ಈಗ ತುಂಬ ಥಿನ್ ಹೇರ್ಸ್ ಇರೋರು ನಾರ್ಮಲಿ ಅದು ಶಾರ್ಪ್ ಇರಬಾರ್ದು, ಆ ಟೀತ್ ಇದ್ರದ್ದು ನಮ್ಮ ಕೋಮ್ದು ಟೀತ್ ಶಾರ್ಪ್ ಇರಬಾರ್ದು. ಒಂದು ಸ್ವಲ್ಪ ಒಂದು ಸಾಫ್ಟ್ ಆಗಿದ್ದು ಕೋಂಬನ್ನ ಯೂಸ್ ಮಾಡಿದಾಗ ಅದು ಡೈರೆಕ್ಟ್ ಆಗಿ ಸ್ಕಾಲ್ಪ್ಗೆ ನಿಮಗೆ ಟಚ್ ಆಗಲ್ಲ ಮತ್ತೆ ಇಫೆಕ್ಟ್ ಆಗಲ್ಲ ಯಾವುದು ಸಹ. ರ್ಯಾಶಸ್ ಎಲ್ಲ ಬರೋ ಚಾನ್ಸಸ್ ಇರುತ್ತೆ, ಮತ್ತೆ ಉರಿತಾ ಇರುತ್ತೆ, ಬರ್ನಿಂಗ್ ಸೆನ್ಸೇಷನ್ ಬರುತ್ತೆ ಯಾವುದು ಶಾರ್ಪ್ ಇದ್ದಿದ್ದು ಕೋಂಬ್ ಯೂಸ್ ಮಾಡಿದ್ರೆ. ಅದನ್ನೆಲ್ಲ ನೀವು ಸ್ವಲ್ಪ ಅಂಥದ್ದೆಲ್ಲ ಪ್ರಿಕಾಷನ್ ತಗೋಬಹುದು. ಓಕೆ, ಮತ್ತೆ ಈ ಕೆಲವು ಜನರಿಗೆ ಆಯಿಲಿ ಸ್ಕಿನ್ ಇರುತ್ತೆ, ಆಯಿಲಿ ಇರುತ್ತೆ, ಅಂಥವರೆಲ್ಲ ಜಾಸ್ತಿ ಆಯಿಲ್ ಹಾಕೋದು ಬೇಡ, ನಾರ್ಮಲ್ ಆಗಿ ವಾಶ್ ಎಲ್ಲ ಮಾಡ್ಬೋದು. ಎಸ್ ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಹೇರ್ ಫಾಲ್ ಸಮಸ್ಯೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಹೇರ್ ಫಾಲ್ ಸಮಸ್ಯೆ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಬರುತ್ತೆ, ಸೊ ಅದಕ್ಕೆ ಏನೆಲ್ಲ ಪರಿಹಾರಗಳಿದೆ, ಜೊತೆಗೆ ಏನೆಲ್ಲ ಪ್ರಿಕಾಷನ್ಸ್ ಅನ್ನ ತಗೊಳ್ಬೇಕು, ಎಲ್ಲದನ್ನ ಕೂಡ ಡಾಕ್ಟರ್ ತಿಳಿಸಿಕೊಟ್ರು. ಸೊ ನೀವು ಕೂಡ ಬಿಯೋಮಾಂಡ್ ಹೇರ್ ರಿಪ್ಲೇಸ್ಮೆಂಟ್ಗೆ ಭೇಟಿ ನೀಡೋದಾದ್ರೆ ನಮ್ಮ ಡಿಸ್ಪ್ಲೇಯಲ್ಲಿ ಬರ್ತಾ ಇರುವಂತಹ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಆಗಿರ್ಬೋದು ಅಥವಾ ವಿಳಾಸಕ್ಕೆ ಒಂದು ಸಂಪರ್ಕಿಸಿ ನೀವು ಕೂಡ ನಿಮ್ಮ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಳ್ಬೋದು ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಇದು ಮುನ್ನುಡಿ, ಮುನ್ನಡೆಗಾಗಿ. ನಾವು ಹೆಣ್ಣು ನೋಡ್ಲಿಕ್ಕೆ ಹೋಗ್ಬೇಕಾದ್ರೆ ಹುಡುಗಿ ಚೆನ್ನಾಗಿರ್ಬೇಕು, ಲಕ್ಷಣವಾಗಿರ್ಬೇಕು, ಬೆಳ್ಳಗಿರ್ಬೇಕು ಅನ್ನೋದು ನಮ್ಮ ಎಕ್ಸ್ಪೆಕ್ಟೇಷನ್. ಆದ್ರೆ ಹುಡುಗಿಯರಿಗೆ ನಾನು ಮದುವೆ ಆಗೋ ಹುಡುಗ ಫಿಟ್ ಆಗಿರ್ಬೇಕು, ಹ್ಯಾಂಡ್ಸಮ್ ಆಗಿರ್ಬೇಕು, ಲೈಫಲ್ಲಿ ಸೆಟ್ಲ್ ಆಗಿರ್ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್. ನಾನು ಎಲ್ಲದರಲ್ಲೂ ಒಂದು ರೇಂಜಿಗೆ ಓಕೆ ಆಗಿದ್ದೆ. ಆದ್ರೆ ನನ್ನ ತಲೆ ಕೂದಲು ಮಾತ್ರ ಸ್ವಲ್ಪ ಸಮಯ ಹೆಣ್ಣು ನೋಡೋದ್ರಲ್ಲೇ ಕಳೀತು. ಹೋಗೋದು, ಹೆಣ್ಣು ನೋಡೋದು, ಜ್ಯೂಸ್ ಕುಡಿಯೋದು ನನಗೆ ಕೆಲವರು ಇಷ್ಟ ಆಗ್ತಿದ್ರು. ಬಟ್ ಹುಡುಗಿರು ಕೂದಲಿಲ್ಲ ಅಂತ ರಿಜೆಕ್ಟ್ ಮಾಡ್ತಿದ್ರು. ನಿನ್ ಫ್ಯೂಚರ್ ಗಂಡ ನೋಡಿ ಸಖತ್ತಾಗಿದ್ದಾನೆ. ನಿನ್ ಬಗ್ಗೆ ಎಲ್ಲ ಓಕೆ, ಆದ್ರೆ ಕೂದಲು ಮಾತ್ರ ಅಯ್ಯೋ. ಇವರು ಕೂದಲಿಲ್ದೆ ಏನೇನ್ ಸಮಸ್ಯೆ ಇಟ್ಕೊಂಡು ಬಂದಿದ್ದಾರೆ ಅಂತ ಇವ್ರ ಹತ್ರನೇ ಕೇಳುವ. ನನ್ನ ಹೆಸರು ಗಿರೀಶ್ ಅಂತ ಹೇಳಿ. ನನ್ನ ತಲೆ ಕೂದಲು ಇಲ್ಲ ಅಂತ ನನಗೆ ಯಾವುದೇ ಚಿಂತೆ ಇರಲಿಲ್ಲ. ನಾನು ಒಬ್ಬನೇ ಇರುವಾಗ ಕೂಡ ಅದರ ಬಗ್ಗೆ ಚಿಂತಿಸಿದವನಲ್ಲ. ಆದರೆ ನಾನು ಮದುವೆ ಆಗಬೇಕು, ಹುಡುಗಿ ನೋಡಬೇಕು ಅಂತ ಹೋಗುವಾಗ ನನಗೆ ಈ ಕೂದಲು ಇಲ್ಲದ ಸಮಸ್ಯೆ ಎದುರಾಯಿತು. ಕಾರಣ ಹುಡುಗಿಯೆಲ್ಲ ಓಕೆ ಆಗ್ತಿತ್ತು, ಆದರೆ ಹುಡುಗಿಯರು ನನ್ನಲ್ಲಿ ಕೂದಲಿಲ್ಲ ಅಂತ ನನ್ನನ್ನು ರಿಜೆಕ್ಟ್ ಮಾಡ್ತಿದ್ರು. ಹೀಗೆ ಇದರ ಬಗ್ಗೆ ಚಿಂತೆ ಆರಂಭವಾಯಿತು. ಒಂದು ದಿವಸ ನಾನು ಟಿವಿಯಲ್ಲಿ ಒಂದು ಜಾಹೀರಾತು ನೋಡಿದೆ, ಬಿಯೋಮಾಂಡಿಸ್ ಹೇರ್ ರಿಪ್ಲೇಸ್ಮೆಂಟ್ ಅಂತ. ಅದರಲ್ಲಿ ಬರ್ತಿರೋ ನಂಬರ್ ನೋಡಿ ಅದಕ್ಕೆ ನಾನು ಕರೆ ಮಾಡಿ ಅವರಿಗೆ ನಾನು ಫೋನಲ್ಲಿ ಮಾತಾಡಿದಾಗ ಅವರು ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟರು. ಇದು ನೋಡಿ, ನೀವು ಬ್ಯಾಕ್ ಸೈಡ್ ಪೋರ್ಷನ್ ಬ್ಯಾಕ್ ಕೋಮಿಂಗ್ ಮಾಡಿದ್ರು ಸಹ ನಿಮಗೆ ಸಿಂಗಲ್ ಹೇರ್ಸ್ ಆಗಿ ಕಾಣಿಸುತ್ತೆ. ಕೆಲವು ಜನ ಪ್ಯಾಚಸ್ ಹಾಕ್ತಾರೆ, ಅದರಲ್ಲಿ ಆರ್ಟಿಫಿಷಿಯಲ್ ಅಂತ ಗೊತ್ತಾಗುತ್ತೆ. ಇದರಲ್ಲಿ ನಿಮಗೆ ಗೊತ್ತಾಗೋಕ್ಕೆ ಚಾನ್ಸೇ ಇಲ್ಲ, ತಲೆ ಒಳಗಿಂದೇ ಬಂದಿರೋ ಥರ ಕಾಣಿಸುತ್ತೆ. ಇದು ಸಿಲಿಕಾನ್ ಹೇರ್ ಸಿಸ್ಟಮ್ ಅಂತ ತುಂಬಾ ನ್ಯಾಚುರಲ್ ಇರುತ್ತೆ. ನಿಮಗೆ ನೀವು ಡೈರೆಕ್ಟ್ ಆಗಿ ನೋಡ್ಬೋದು ಹೀಗೆ ಯಾವ ರೀತಿ ಇರುತ್ತೆ ಅಂತ. ಪ್ಲಾಂಟೇಶನ್ನಲ್ಲಿ ಥಿಕ್ ಸಿಂಗಲ್ ಹೇರ್ ಇರೋದ್ರಿಂದ ನ್ಯಾಚುರಲಿಟಿ ಇರಲ್ಲ. ಈ ಸಿಸ್ಟಮ್ನಲ್ಲಿ ನೀವು ಯಾವ ಸ್ಟೈಲ್ ಬೇಕಾದರೂ ಮಾಡ್ಕೋಬಹುದು. ಸೈಡ್, ಮಿಡಲ್, ಬ್ಯಾಕ್ ಕೋಮಿಂಗ್, ಈಗ ಏನ್ ಬೇಕಾದರೂ ಮಾಡ್ಕೋಬಹುದು. Undetectable Ultra Custom Hair Systems, most advanced technology, undetectable silicone based systems, regain hair within 2 hours, non-removable pasting systems, customized ladies gents wig for chemotherapy patients. ನೋಡಿ ಎಷ್ಟು ಚಂದ ಕಾಣ್ತಾ ಇದೆ. ಅವ್ರದ್ದು ಬಾಳ್ನೆ ಸಮಸ್ಯೆ ಇಟ್ಕೊಂಡು ತುಂಬಾ ಸಮಸ್ಯೆ ಇಟ್ಕೊಂಡು ಬಂದಿದ್ರು. ಇವಾಗ ಹೇಗೆ ಅನಿಸ್ತಾ ಇದೆ ಗಿರೀಶ್ ಅವರೇ? ತುಂಬ ಖುಷಿ ಆಗ್ತಿದೆ ಸರ್. ತಮ್ಮಲ್ಲಿ ನನ್ನಂಥ ಸಮಸ್ಯೆ ಅನುಭವಿಸುವವರು ತುಂಬ ಜನ ಇರ್ಬೋದು, ಆದರೆ ಅದನ್ನೆಲ್ಲ ಮನಸ್ಸಲ್ಲಿಟ್ಟು ಬೇಸರ ಮಾಡಬೇಡಿ. ತಾವು ತಮ್ಮ ಸಮಸ್ಯೆಯನ್ನು ದೊಡ್ಡದೆಂದು ಭಾವಿಸದೆ ನೀವು ದಯಮಾಡಿ ನನ್ನ ಸಮಸ್ಯೆ ಪರಿಹಾರ ಆದಾಗೆ ನಿಮ್ಮ ಸಮಸ್ಯೆಯನ್ನು ಪರಿಹರಿಸಲು ಇವರನ್ನೊಮ್ಮೆ ಭೇಟಿ ಮಾಡಿ. 100% natural, no side effect, no surgery. Biomod hair replacement. ನಾನು ನನ್ನ ಲೈಫ್ನಲ್ಲಿ ವೆಡ್ಡಿಂಗ್ ಆಲ್ಬಮ್ ನೋಡೋ ಚಾನ್ಸೇ ಇಲ್ಲ ಅನ್ಕೊಂಡಿದ್ದೆ. ಇವಾಗ ನೋಡಿ, ಫ್ರೀ ಟೈಮ್ನಲ್ಲಿ ನನ್ನ ಲೈಫ್ನ ಹ್ಯಾಪಿ ಮೂಮೆಂಟ್ಸ್ ನೋಡ್ತಿದ್ದೀನಿ, ಥ್ಯಾಂಕ್ಸ್ ಟು ಬಿಯೋಮಾಂಡಿಸ್ ಹೇರ್ ರಿಪ್ಲೇಸ್ಮೆಂಟ್. 20 ವರ್ಷಗಳ ಅನುಭವ ಹೊಂದಿರುವ ಡಾಕ್ಟರ್ ಮಹೇಶ್ ಮಲ್ವತ್ಕರ್ ಅವರ ಬಿಯೋಮಾಡ್ ಹೇರ್ ರಿಪ್ಲೇಸ್ಮೆಂಟ್. ಬೊಕ್ಕತೆಲೆ ಅಂತ ಹೇಳಿದರೆ ಎಲ್ಲ ಏಜ್ನವ್ರಿಗೂ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವು ಇದೇ ಏಜ್ ಅಂತ ಹೇಳಲಿಕ್ಕಾಗಲ್ಲ. ಈಗ 18 ಏಜಿಂದ ನಿಮಗೆ 25, 30 ಏಜು, 35, 50 ಏಜ್ವರೆಗೆ ಬರಲಿಕ್ಕೆ ಚಾನ್ಸಸ್ ಇರುತ್ತೆ. ಅದನ್ನು ನಾವು ಅನುವಂಶಿಕತೆಯಿಂದನೇ ಬರೋದು ಜಾಸ್ತಿ ಸಾಧ್ಯತೆ ಇರುತ್ತೆ. ನಾವು ಬೇರೆ ಬೇರೆ ರೀಸನ್ನು ಸಹ ಇರುತ್ತೆ ಅದರಲ್ಲಿ, ಬಟ್ ಮೇನ್ ರೀಸನ್ ಅಂದರೆ ಅನುವಂಶಿಕತೆನೇ ಮೇನ್ ರೀಸನ್. ಅದಕ್ಕೆ ನಾವು ಯಾವ ಟ್ರೀಟ್ಮೆಂಟ್ ಕೊಟ್ಟರು ಸಹ
ಬರೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ ಆನುವಂಶಿಕತೆಯಿಂದ ಬಾಳ್ನೆಸ್ಗೆ. ಇದು ಯಾವುದು ಸರ್ಜರಿ ಅಲ್ಲ, ನಾನ್ ಸರ್ಜಿಕಲ್ ಪ್ರೊಸೀಜರಿಂದ ನಿಮಗೆ ಈ ಚಿಕಿತ್ಸೆನ ಮಾಡ್ತೇವೆ ನಾವು. ಹೇರ್ ಫಿಕ್ಸಿಂಗ್ ಅಂತ ಹೇಳಿದರೆ ನಿಮ್ಮ ಹೇರ್ಸಿಗೆ, ನಿಮ್ಮ ಫೇಸಿಗೆ ಯಾವ ಟೈಪಲ್ಲಿ ಸ್ಟೈಲ್ ಬೇಕಾ, ಯಾವ ಥರ ನೀವು ಬಾಚ್ಕೋತೀರಾ, ಹಿಂದೆ ಬ್ಯಾಕ್ ಕೊಂಬಿಂಗು ಮತ್ತು ಸೈಡ್ ಬಾಚಲಿಕ್ಕಿದ್ರೆ, ಫ್ರಂಟ್ ಬಾಚಲಿಕ್ಕಿದೆ, ಮತ್ತು ನೀವು ನಿಮ್ಗೆ ಯಾವ ಟೈಪ್ ಸ್ಟೈಲಿಗೆ ನಿಮ್ಗೆ ಸೂಟೇಬಲ್ ಆಗುತ್ತೆ ಅದೇ ಸ್ಟೈಲೇ ನಾವು ಸೆಟ್ ಮಾಡಿ ಕೊಡ್ತೇವೆ. ಈ ಸೆಟ್ ಮಾಡಿದ ನಂತರ ನೀವು ಯಾವ ರೀತಿಯಿಂದ ಸಹ ನೀವು ಯೂಸ್ ಮಾಡ್ಕೋಬೋದು. ಅಂದರೆ ನಾರ್ಮಲ್ಲಾಗಿ ನೀವು ಯಾವ ಥರ ಬೇರೆ ಹೇರ್ಸನ್ನು ಯಾವ ಥರ ಯೂಸ್ ಮಾಡ್ತಿರಲ್ಲ ಅದೇ ಥರ ಯೂಸ್ ಮಾಡ್ಕೋಬೋದು. ನಾರ್ಮಲ್ಲಾಗಿ ನಿಮ್ಮ ಹೇರ್ಸನ್ನು ನೀವು ಸ್ನಾನ ಮಾಡ್ತೀರಾ, ಶಾಂಪೂ ಹಾಕ್ತೀರಾ, ಬೈಕ್ ರೈಡ್ ಮಾಡ್ತೀರಾ, ಸ್ವಿಮ್ಮಿಂಗ್ ಮಾಡ್ತೀರಾ, ಮೊದಲು ಯಾವುದು ಮಾಡ್ತಿರಲ್ಲ ಅದೇ ಥರನೇ ನೀವು ಯೂಸ್ ಮಾಡ್ಕೋಬೋದು. ಮತ್ತು ಇದರಲ್ಲಿ ನಿಮಗೆ ಕಲರ್ಸು ಸಹ ಈಗ ನಿಮ್ಮ ಹೇರ್ಸ್ ಕಲರ್ಸೇ ನಾವು ಹಾಕಿ ಕೊಡೋದು. ನಿಮ್ಮ ಯಾವ ಥರ ಹೇರ್ಸ್ ಕಲರ್ಸ್ ಇರುತ್ತಲ್ಲ ಅದೇ ಥರ ಮಾಡಿಕೊಡೋದು. ಇದರಲ್ಲಿ ನಾವು ಒಂದು ಹೊಸ ನ್ಯೂ ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡಿದ್ದೇವೆ, ಸಿಲಿಕಾನ್ ಹೇರ್ ಪ್ಯಾಚಸ್ ಅಂತ. ಈ ಸಿಲಿಕಾನ್ ಹೇರ್ ಪ್ಯಾಚಸ್ಸಲ್ಲಿ ಸ್ಕಿನ್ ಬೇಸ್ಡ್ ಆಗಿ ಪ್ಯಾಚ್ ಇರುತ್ತೆ. ನಿಮಗೆ ಹೊರಗಡೆಯಿಂದ ಯಾರು ಸಹ ಇದನ್ನು ಹಾಕಿದ್ದೀರಾ ಅಂತ ಯಾರು ಸಹ ಹೇಳಲಿಕ್ಕೆ ಆಗೋದಿಲ್ಲ. ಅಷ್ಟು ನ್ಯಾಚುರಲ್ ಆಗಿ ನಿಮ್ಮ ಟ್ರಾನ್ಸ್ಪರೆಂಟ್, ನಿಮ್ಮ ಸ್ಕಿನ್ ಯಾವ ಥರ ಇರುತ್ತಲ್ಲ ಅದೇ ಥರ ಮೇಲೆ ಸಹ ಕಾಣುತ್ತೆ. ಮತ್ತು ಒಂದೊಂದು ಸಿಂಗಲ್ ಹೇರ್ಸನ್ನು ಇದರಲ್ಲಿ ಫಿಲ್ ಮಾಡಿರ್ತಾರೆ. ಈ ಟೆಕ್ನಾಲಜಿ ಜರ್ಮನ್ ಟೆಕ್ನಾಲಜಿ ಅಂತ ಹೇಳ್ತೇವೆ ನಾವು. ಇದನ್ನು ನಾವು ಇತ್ತೀಚೆಗೆ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. Undetectable ultra custom hair systems, most advanced technology, undetectable silicon based systems, regain hair within 2 hours, non-removable pasting systems, customized ladies gents wig for chemotherapy patients. ಮತ್ತೊಂದು ಏನು ಗೊತ್ತಾ, ಕೆಲವು ಜನರಿಗೆ ಕರ್ಲಿ ಹೇರ್ಸ್ ಇರುತ್ತೆ. ಅವರು ಅನ್ಕೋತಾರೆ ಕರ್ಲಿ ಹೇರ್ಸು ಆಗೋದೇ ಇಲ್ಲ ಅನ್ಕೋತಾರೆ. ಹಾಗೇನಿಲ್ಲ, ಕರ್ಲಿ ಹೇರ್ಸ್ನವ್ರಿಗೂ ಸಹ ಕರ್ಲಿಯಾಗಿ ನಿಮ್ದು ಯಾವ ಥರ ಎಷ್ಟು ಕರ್ಲಿಯಾಗಿ ಡೆನ್ಸಿಟಿ ಇರುತ್ತೆ, ಎಷ್ಟು ಕರ್ಲ್ ಆಗಿರುತ್ತಲ್ಲ ಅಷ್ಟೇ ಕರ್ಲಲ್ಲಿ ನಾವು ನಮ್ಮ ಹೇರ್ಸ್ ಪ್ಯಾಚ್ ಹಾಕಿ ನಿಮ್ಮ ಹೇರ್ಸ್ಗೆ ಮ್ಯಾಚ್ ಆಗೋ ಹಾಗೆ ಮಾಡಿಕೊಡ್ತೇವೆ. ನೀವು ಆ್ಯಸ್ ಇಟ್ ಈಸ್ ನಿಮಗೆ ಮೊದಲು ಯಾವ ಥರ ಹೇರ್ಸ್ ಇತ್ತಲ್ಲ ಅದೇ ಥರ ನಿಮಗೆ ಮತ್ತೆ ಸಿಗುತ್ತೆ ನಿಮಗೆ. ನಾನೊಬ್ಬ ಲೆಕ್ಚರರ್, ಸ್ಟೂಡೆಂಟ್ಸ್ ಎಲ್ಲಿ ತಮಾಷೆ ಮಾಡೋಕ್ಕೆ ಸಿಗುತ್ತೆ ಅಂತ ಕಾಯ್ತಾ ಇರ್ತಾರೆ. ಏನಾದರೂ ಸಿಕ್ಕಿತ್ತು ಅಂದರೆ ಅಷ್ಟೇ ಕತೆ. ನಾನು ಕ್ಲಾಸ್ನಲ್ಲಿ ಸ್ಟ್ರಿಕ್ಟು, ಅದಕ್ಕೆ ಸರಿಯಾಗಿ ತಲೆ ಮೇಲೆ ಕೂದಲು ಇರಲಿಲ್ಲ. ಏನು ತಮಾಷೆ ಮಾಡ್ತಾರೆ ಅಂತೀರಾ? ಚಾಕ್ ಎಸೆಯೋದು, ರಾಕೆಟ್ ಬಿಡೋದೇನು, ಕಾರ್ಟೂನ್ ಮಾಡೋದೇನು, ಅಬ್ಬಬ್ಬಾ ಏನು ಹಿಂಸೆ. ಇಷ್ಟು ಬಾಳ್ನೆಸ್ ಆಗಿದೆ. ಈಗ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಬಾಳ್ನೆಸ್ ಆಗಿದೆ. ನಾವು ಇಷ್ಟೇ ಮೆಜರ್ಮೆಂಟ್ ತಗೋತೀವಿ. ಫಸ್ಟ್ ಅವ್ರು ನಮ್ಮಲ್ಲಿಗೆ ಬಂದಾಗ ಅವರಿಗೆ ಇಷ್ಟು ಮೆಜರ್ಮೆಂಟ್ ತಗೊಂಡು ಈ ಹೇರ್ಸ್ಗೆ ಮ್ಯಾಚ್ ಆಗೋ ತರ ಹೇರ್ಸ್ ಅನ್ನ ಒಂದು ಸ್ಕಿನ್ ಬೇಸ್ಡ್ ಪ್ಯಾಚಸ್ ಇರುತ್ತೆ. ಸ್ಕಿನ್ ಬೇಸ್ಡ್ ಪ್ಯಾಚಸ್ ಅನ್ನ ನಾವು ಪೇಸ್ಟಿಂಗ್ ಮಾಡಿಕೊಂಡು ಅಂದ್ರೆ ಫಿಕ್ಸ್ ಮಾಡಿಕೊಂಡು, ಇದು ನ್ಯೂ ಟೆಕ್ನಾಲಜಿ ಸಿಲಿಕಾನ್ ಹೇರ್ ಸಿಸ್ಟಮ್ ಅಂತ ಹೇಳ್ತೀವಿ ಇದಕ್ಕೆ. ನಾವು ಇದನ್ನ ಇಲ್ಲಿ ಫಿಕ್ಸ್ ಮಾಡಿ ಕೊಟ್ಮೇಲೆ ನೀವು ಈ ಹೇರ್ಸ್ಗೆ ಆ ಹೇರ್ಸ್ ನ ಮ್ಯಾಚ್ ಆಗೋ ತರ ಹೇರ್ ಕಟ್ ಮಾಡಿ ಸೆಟ್ ಮಾಡ್ಕೋತೀವಿ. ಅಂದ್ರೆ ನಿಮ್ ಹೇರ್ಸ್ಗೆ ಮ್ಯಾಚ್ ಆಗೋ ತರ ಇರ್ಬೇಕಲ್ವಾ. ಇದೇ ಸೈಜ್ ನಲ್ಲಿ, ಅಂದ್ರೆ ಇಷ್ಟು ಸೈಜ್ ಇದೆಯಲ್ಲ ಅಷ್ಟೇ ಸೈಜ್ ಅಲ್ಲಿ ಸೆಟ್ ಮಾಡಿ ಕೊಡ್ತೀವಿ. ಇದು ನೋಡಿ ಫುಲ್ ಬಾರ್ಡ್ನೆಸ್ ಇರೋವರೆಗೆ ಕಾಣಿಸುತ್ತೆ. ಅದನ್ನ ಫುಲ್ ಕವರ್ ಮಾಡಿ ಕೊಡ್ಬೇಕಾಗತ್ತೆ. ಇದನ್ನೆಲ್ಲ ಕವರ್ ಮಾಡಿ ಕೊಡ್ಬೇಕಾಗತ್ತೆ. ಸೆಟ್ ಮಾಡಿದ ನಂತರ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ, ಅಷ್ಟು ನ್ಯಾಚುರಲ್ ಕಾಣೋ ತರ ಮಾಡಿ ಕೊಡ್ತೇವೆ. ಮತ್ತೆ ಇವಾಗ ಫುಲ್ ಡಲ್ ಆಗಿದ್ದಾರೆ. ಹೀಗೆ ಎಂತೆಂತ ಟ್ರೀಟ್ಮೆಂಟ್ ಮಾಡಿ ಲಾಸ್ಟಿಗೆ ನಮ್ಮಲ್ಲಿಗೆ ಬಂದಿದ್ದಾರೆ. ಏನೇನ್ ಟ್ರೀಟ್ಮೆಂಟ್ ಮಾಡಿದ್ದೀರಾ ಸ್ವಲ್ಪ ಜನರಿಗೆ ಗೊತ್ತಾಗ್ಲಿ ಹೇಳಿ. ನಾನು ಬಿಯೋಮಾನ್ಸ್ಗೆ ಬರೋ ಮುಂಚೆ ಎಲ್ಲ ತರದ ಟಿವಿ ಅಂಡ್ ಪೇಪರ್ ಆಡ್ಗಳನ್ನು ನೋಡ್ತಾ ಇದ್ದೆ. ಹ್ಯಾಕ್ ಕೂದಲು ಬರುತ್ತೆ ಅಂತ, ಅದಕ್ಕೆ ಯಾವ ತರದ ಆಯಿಲ್ ಬಳಸಬೇಕು, ಎಲ್ಲ ತರದ ಆಯಿಲು, ಎಲ್ಲ ತರದ ಟ್ಯಾಬ್ಲೆಟ್ಸ್, ಕ್ಯಾಪ್ಸಲ್ಸ್ ಎಲ್ಲ ತಗೊಂಡೆ. ಆದ್ರೆ ಇಷ್ಟು ವರ್ಷ ನನಗೇನು ಅದ್ರ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಒಂದು ಕೂದಲು ಸಹ ಬರಲಿಲ್ಲ. ಮತ್ತೆ ನನಗೆ ಒಬ್ರು ನನ್ನ ಫ್ರೆಂಡ್ ಹೇಳಿದ್ಮೇಲೆ ಬಿಯೋಮಾನಿಸ್ ನಲ್ಲಿ ಮಾಡಿ ಕೊಡ್ತಾರೆ, ತಕ್ಷಣ ಹೋಗಿ ಅಂತ ಹೇಳಿದ್ಮೇಲೆ ನಾನು ಇಲ್ಲಿ ಬಂದೆ. ಈಗ ಇಲ್ಲಿ ನಮ್ಮ ಡಾಕ್ಟರ್ ಹತ್ರ ಬಂದಿದ್ದೇನೆ. ಇದು ನೋಡಿ, ಇವರಿಗೆ ಇಷ್ಟು ಬಾಲ್ಡ್ನೆಸ್ ಆಗಿತ್ತು, ಇವರಿಗೆ ಈಗ ಫಿಕ್ಸ್ ಮಾಡಿ ಕೊಟ್ಟಿದ್ದೇವೆ. ಇದು ಹೇಗಿದೆ ಅಂದ್ರೆ ನಿಮ್ಮ ಹೇರ್ಸ್ಗೆ, ನಿಮ್ಮ ಹೇರ್ ಯಾವುದು ಕರ್ಲಿ ಹಾಗೆ ಹೇರ್ ಇದೆ, ಈ ಹೇರ್ಗೆ ಮತ್ತೆ ಈ ಹೇರ್ಗೆ ಮ್ಯಾಚ್ ಮಾಡಿ ಕೊಟ್ಟಿದ್ದೇವೆ. ಆದ್ರೆ ಕೆಲವು ಜನ ಏನ್ ಮಾಡ್ತಾರೆ, ಈ ಸ್ಟ್ರೈಟ್ ಹೇರ್ಗೆ ಗುಂಗುರು ಕೂದಲು ಸೆಟ್ ಮಾಡ್ಲಿಕ್ಕೆ ನೋಡ್ತಾರೆ. ಬಟ್ ಅದು ಸಾಧ್ಯ ಇಲ್ಲ. ಗುಂಗುರು ಕೂದಲಿಗೆ ಗುಂಗುರು ಕೂದಲೇ ಹಾಕಬೇಕು, ಅವಾಗ ಮಾತ್ರ ಸೆಟ್ ಆಗಿ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ನೋಡಿ ಎಷ್ಟು ನ್ಯಾಚುರಲ್ ಆಗಿದೆ. ಹಿಂದೆ ನೋಡಿ, ಆಮೇಲೆ ಈ ಸೈಡ್ ನೋಡಿ, ಸ್ವಲ್ಪ ಸಹ ಗೊತ್ತಾಗಲ್ಲ, ಅಷ್ಟು ನ್ಯಾಚುರಲ್ ಆಗಿರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಹೇಗ್ ಸಹ ಬಾಚ್ಕೋಬಹುದು. ಬಟ್ ಗುಂಗುರು ಕೂದಲಿದ್ದ ಕಾರಣ ಒಂದೇ ಸ್ಟೈಲ್ ನಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಫ್ರೀ ಆಗಿ ಇಟ್ಕೋಬಹುದು, ಎಷ್ಟು ಫ್ರೀ ಬೇಕು ಅಷ್ಟು ಫ್ರೀ ಆಗಿ ಇಟ್ಕೋಬಹುದು. ದಿವಸ ಸ್ನಾನ ಮಾಡಬಹುದು, ಶಾಂಪೂ, ಬೈಕ್ ರೈಡ್ ಮಾಡಬಹುದು, ಏನ್ ಸಹ ಮಾಡಬಹುದು. ಹೇಳಿ ಸರ್, ಹೇಗ್ ಕಾಣಿಸ್ತಾ ಇದೆ? ಚೆನ್ನಾಗಿದೆ. ಅವರು ತುಂಬಾ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ದಾರೆ, ಮತ್ತೆ ಎಲ್ಲ ಟ್ರೈ ಮಾಡಿದ್ದಾರೆ. ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ, ಪ್ಲಾಂಟೇಶನ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಪಾಪ ಅವರಿಗೆ ಯಾವುದು ಸಕ್ಸಸ್ ಆಗ್ಲಿಲ್ಲ. ನಂತರ ನಮ್ಮಲ್ಲಿ ಬಿಯೋಮೊಂಡಿಸ್ ಹೇರ್ ರಿಪ್ಲೇಸ್ಮೆಂಟ್ ಅಲ್ಲಿ ಬಂದು ವಿಸಿಟ್ ಮಾಡಿ ಇವರಿಗೆ ಈಗ ಹೇಗೆ ಅನಿಸ್ತಾ ಇದೆ? ನಿಮ್ಗೆ ಹ್ಯಾಪಿ ಅನಿಸ್ತಾ ಇದೆಯಾ? ಹ್ಯಾಪಿ ಅನಿಸ್ತಾ ಇದೆ.
100% ನ್ಯಾಚುರಲ್, ನೋ ಸೈಡ್ ಎಫೆಕ್ಟ್, ನೋ ಸರ್ಜರಿ, ಬಿಯೋಮೋಡ್ ಹೇರ್ ರಿಪ್ಲೇಸ್ಮೆಂಟ್. ಇವಾಗ ಬರೋ ಸ್ಟೂಡೆಂಟ್ಸ್ಗೆ ತಮಾಷೆ ಮಾಡೋಕ್ಕೆ ರೀಸನ್ ಇಲ್ಲ ಬಿಡಿ. 20 ವರ್ಷಗಳ ಅನುಭವ ಹೊಂದಿರುವ ಡಾಕ್ಟರ್ ಮಹೇಶ್ ಮಲ್ವತ್ಕರ್ ಅವರ ಬಿಯೋಮೋಡ್ ಹೇರ್ ರಿಪ್ಲೇಸ್ಮೆಂಟ್. ಈಗ ನಾವು ಮಾಡಿಕೊಟ್ಟಿದ್ದಾಗೆ ಅದೇ ಥರ ಬಾಚಬೇಕಂತ ಇರಲ್ಲ, ಬೇರೆ ಟೈಪಲ್ಲಿ ಬಾಚ್ಬೋದು. ಇದೇ ಇದರಲ್ಲಿ ಅಡ್ವಾಂಟೇಜ್. ಕೆಲವೊಂದು ಈಗ ಓಲ್ಡ್ ಟೈಪ್ ಸಿಸ್ಟಮಲ್ಲಿ ನಿಮಗೆ ಒಂದೇ ಟೈಪ್ ಬಾಚಲಿಕ್ಕೆ ಇರುತ್ತೆ. ಒಂದೇ ಟೈಪ್ ಬಾಚಿದ್ರೆ ಒಂದೇ ಟೈಪ್ ಬಾಚ್ತಾ ಇರಬೇಕು, ಸೈಡಲ್ಲಿ ಮತ್ತು ಇನ್ನೊಂದು ಸೈಡಲ್ಲಿ ಬಾಚ್ಲಿಕ್ಕಾಗಲ್ಲ. ಕೆಲವು ಜನಕ್ಕೆ ಚೇಂಜಸ್ ಮಾಡ್ತಾ ಇರ್ತಾರೆ ಪ್ಯಾಚಸನ್ನು. ಈಗ ಸೈಡಲ್ಲಿ ಬಾಚಬೇಕಂತಾರೆ, ಮಿಡ್ಲಲ್ಲಿ ಬಾಚಬೇಕಂತಾರೆ, ಬ್ಯಾಕ್ ಕೋಂಬಿಂಗ್ ಮಾಡಬೇಕಂತಾರೆ. ಆ ಥರದಲ್ಲಿ ಇದರಲ್ಲಿ ಮಾಡಲಿಕ್ಕೆ ಅವಕಾಶಗಳಿದೆ. ನಾವು ಹೊಸ ಇಂಟ್ರೊಡ್ಯೂಷನ್ ಮಾಡಿದ್ದೇವಲ್ಲ ಸಿಲಿಕಾನ್ ಹೇರ್ ಸಿಸ್ಟಮ್ ಅಂತ. ಈ ಸಿಸ್ಟಮಲ್ಲಿ ನೀವು ಯಾವ ಟೈಪಲ್ಲಿಯೂ ಸ್ಟೈಲು ಮಾಡ್ಬೋದು, ಯಾವ ಥರ ಸಹ ಬಾಚ್ಕೋಬೋದು. ಇದು ಇದರಲ್ಲಿ ಅಡ್ವಾಂಟೇಜ್, ಮೇನ್ ಅಡ್ವಾಂಟೇಜು. ಇದು ಎಲ್ಲಿ ನಿಮಗೆ ಈ ಥರ ಸಿಸ್ಟಮನ್ನು ಎಲ್ಲೂ ಅವರು ಇನ್ನೂವರೆಗೆ ಇಂಟ್ರೊಡ್ಯೂಸ್ ಮಾಡಿಲ್ಲ. ನಾವು ಇದನ್ನು ಫಸ್ಟ್ ಟೈಮು ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ತುಂಬ ನ್ಯಾಚುರಲಾಗಿ ಇರುತ್ತೆ ಇದರಲ್ಲಿ. ಓಲ್ಡ್ ಏಜ್ನವ್ರು ನಮ್ಮಲ್ಲಿ ಬರ್ತಾರೆ. ಓಲ್ಡ್ ಏಜ್ನವ್ರಿಗೆ ಏನಂದರೆ ಅವರಿಗೆ ಒಂದು ಆ ಏಜಲ್ಲಿ ಅವ್ರಿಗೆ ಫುಲ್ ಬ್ಲ್ಯಾಕ್ ಆಗಲ್ಲ, ಫುಲ್ಲು ವೈಟ್ ಮನ್ಸಾಗಲ್ಲ. ಅವ್ರಿಗೊಂದು ಮಿಕ್ಸ್ ಮಾಡಿ, ಅಂದರೆ 50% ವೈಟು 50% ಬ್ಲ್ಯಾಕು, ಆ ಥರ ಮಿಕ್ಸ್ ಮಾಡಿ ಅದನ್ನು ಪ್ಯಾಚ್ ಫಿಕ್ಸ್ ಮಾಡಿ ಕೊಡ್ತೇವೆ. ಅದು ಸಹ ಅವ್ರಿಗೆ ಸೂಟ್ ಆಗೋವಾಗೆ ಇರುತ್ತೆ, ಅವ್ರ ಏಜ್ ತಕ್ಕ ಹಾಗೆ. ಈಗ ಕೆಲವು ಏಜ್ನವರಿಗೆ ಕೆಲವು ರೀತಿಯಿಂದ ಮಾಡಿಕೊಡ್ಬೇಕಾಗತ್ತೆ. ಅವ್ರ ಏಜಲ್ಲಿ 50 ಅಬೋವ್ ಇದ್ದವರಿಗೆ ಆ ಥರ ನಾವು ಮಾಡಿಕೊಡೋ ನಮ್ಮಲ್ಲಿ ಸಿಸ್ಟಮ್ ಇದೆ. ಅವರು ಸಹ ವರಿ ಮಾಡಬೇಕಂತ ಇಲ್ಲ. ನಮ್ಮಲ್ಲಿ ಬಂದು ನೀವು ಆ ಥರ ಪ್ಯಾಚ್ ಹಾಕಿ, ನಮ್ಮಲ್ಲಿ ಅವೈಲೇಬಿಲಿಟಿ ಇದೆ ಆ ಪ್ಯಾಚ್. ಮಾರ್ಕೆಟಿಂಗ್ ಜಾಬ್ ಅಂದರೆ ನನಗೆ ತುಂಬ ಇಷ್ಟ. ಆದರೆ ನಾನು ಇಂಟರ್ವ್ಯೂಗೆ ಹೋದಾಗ ಗುಡ್ ಕ್ವಾಲಿಫಿಕೇಶನ್ ಲೆವೆಲ್ ಚೆನ್ನಾಗಿದೆ, ಬಟ್ ಇಟ್ಸ್ ಎ ಮಾರ್ಕೆಟಿಂಗ್ ಜಾಬ್. ಟ್ಯಾಲೆಂಟ್ ಜೊತೆ ಸ್ವಲ್ಪ ಲುಕ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫೇಸ್ ಕಟ್ ಚೆನ್ನಾಗಿದೆ, ಬಟ್ ನಿಮ್ಮ ಕೂದಲು. ಕೊನೆಗೆ ನನ್ನದೇ ಆದಂತಹ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಆದರೆ ನನ್ನ ಕಾನ್ಫಿಡೆನ್ಸ್ ಕಡಿಮೆ ಆಗಿತ್ತು. ಏನೋ ಒಂಥರ ಜಿಗುಪ್ಸೆ. ಎಲ್ಲರೂ ನನ್ನನ್ನು ಗೇಲಿ ಮಾಡ್ತಾ ಇದ್ರು. ಎಷ್ಟು ಬಾಲ್ಡ್ನೆಸ್ ಇದೆ, ಇಷ್ಟು ಮಾತ್ರ ಬಾಲ್ಡ್ನೆಸ್ ನಾವು ಕವರ್ ಮಾಡಿ ಕೊಡಬೇಕು. ದೊಡ್ಡದಾಗಿ ಹಾಕಿಸ್ಲಿಕ್ಕೂ ಸಹ ಇಲ್ಲ. ಈ ಹೇರ್ಸ್ಗೆ ಅದಕ್ಕೆ ಮ್ಯಾಚ್ ಆಗೋ ಹಾಗೆ ಮಾಡಿ ಕೊಡಬೇಕಲ್ಲ. ಅದು ಅಷ್ಟೇ ಹೇರ್ಗೆ ನಾವು ಕವರ್ ಮಾಡಿ, ನಿಮ್ಮ ಹೇರ್ಗೆ ಸೈಡಲ್ಲಿ ಹೇರ್, ಬ್ಯಾಕಲ್ಲಿ ಹೇರ್ ಎಲ್ಲ ಕವರ್ ಆಗೋ ಹಾಗೆ ನಾವು ಸೆಟ್ ಮಾಡಿ ಕೊಡ್ತೇವೆ. Undetectable ultra custom hair systems, most advanced technology, undetectable silicon based systems, regain hair within 2 hours, non-removable pasting systems, customized ladies gents wig for chemotherapy patients. ನೋಡಿ, ಇವರಿಗೆ ಇದು ಇಷ್ಟು ಹೋಗಿರೋದು ಅಷ್ಟೇ ಜಾಗದಲ್ಲಿ ಫಿಕ್ಸ್ ಮಾಡಿ ಕೊಟ್ಟಿದ್ದೇವೆ. ಇಷ್ಟು ನ್ಯಾಚುರಲ್ ಆಗಿದೆ. ಈವನ್ ನಿಮ್ಗೆ ಪ್ಲಾಂಟೇಶನ್ ಮಾಡಿದ್ರು ಸಹ ಈ ತರ ಫಿನಿಶಿಂಗ್ ಬರೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ನ್ಯಾಚುರಲ್ ಆಗಿ ಕಾಣ್ತಿದೆ. ಯಾವ ತರ ಕೋಮಿಂಗ್ ಬೇಕಾದ್ರೂ ಮಾಡ್ಬೋದು. ಮಿಡ್ಲಲ್ಲಿ ಬಾಚ್ಕೊಳ್ಳಿ, ಸೈಡ್ಗೆ ಬಾಚ್ಕೊಳ್ಳಿ, ಯಾವ ತರ ನಿಮಗೆ ಯಾವ ಸ್ಟೈಲ್ ಬೇಕೋ ಆ ತರ ಮಾಡ್ಕೋಬಹುದು. ತುಂಬಾ ನ್ಯಾಚುರಲ್ ಆಗಿ ಕಾಣ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದು ಫೈನಲ್ ಟಚ್. ಇದರಲ್ಲಿ ಯಾವುದು ಕೂಡ ಆರ್ಟಿಫಿಷಿಯಲ್ ಅಂತ ಇಲ್ಲ. ಎಲ್ಲ ಒರಿಜಿನಲ್ ಹೇರ್ಸ್ ಅನ್ನ ನಿಮ್ಮ ಹೇರ್ಸ್ಗೆ ಮ್ಯಾಚ್ ಮಾಡೋ ಹಾಗೆ ಫಿಕ್ಸ್ ಮಾಡಿ ಕೊಟ್ಟಿರೋದು. 100% ನ್ಯಾಚುರಲ್, ನೋ ಸೈಡ್ ಎಫೆಕ್ಟ್, ನೋ ಸರ್ಜರಿ, ಬಿಯೋಮೋಡ್ ಹೇರ್ ರಿಪ್ಲೇಸ್ಮೆಂಟ್. ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಎ ಸೊಲ್ಯೂಷನ್. And I thank to ಬಿಯೋಮೋಡೆಸ್. 20 ವರ್ಷಗಳ ಅನುಭವ ಹೊಂದಿರುವ ಡಾಕ್ಟರ್ ಮಹೇಶ್ ಮಲ್ವತ್ಕರ್ ಅವರ ಬಿಯೋಮೋಡ್ ಹೇರ್ ರಿಪ್ಲೇಸ್ಮೆಂಟ್. ಕೆಲವು ಕಂಪ್ನಿಯಲ್ಲಿ ನಿಮಗೆ ಅವರವರ ಇದರಲ್ಲಿ ಜಾಸ್ತಿ ಬಜೆಟಲ್ಲಿ ಇಟ್ಟು ಮಾಡ್ತಾರೆ. ನಮ್ದು ಹಾಗೆಲ್ಲ, ನಮಗೆ ಎಕನಾಮಿಕಲ್. ಈಗ ಎಲ್ಲ ಜನ ಸಹ ನಮ್ಮಲ್ಲಿ ಮಾಡಿಸ್ಬೇಕು. ಪೂರ್ ಆಗಿದ್ದವರು ಮಾಡಿಸ್ಬೇಕು, ರಿಚ್ ಇದ್ದವರು ಮಾಡಿಸ್ಬೇಕು. ಎಲ್ಲರೂ ಒಂದೇ ಸಮಾಗಿ ನಾವು ರೇಟ್ ಇದೆ ನಮ್ಮಲ್ಲಿ. ತುಂಬ ಕಮ್ಮಿಯಿಂದ ಹಿಡಿದು ಸ್ವಲ್ಪ ಹೈ ರೇಂಜಲ್ಲಿ ಸಹ ಇದೆ. ಅವ್ರಿಗೆ ನಮಗೆ ತುಂಬ ವ್ಯತ್ಯಾಸ ಇದೆ. ಯಾಕಂದರೆ ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ತೇವೆ ಇದರಲ್ಲಿ. ನಿಮ್ಮ ಫೇಸ್ಗೆ ಸೂಟ್ ಆಗುವ ಹಾಗೆ ಸ್ಟೈಲ್ ಮಾಡಿ ಕೊಡೋದು. ಮತ್ತು ಆ ಹೇರ್ ಕ್ವಾಲಿಟಿ, ಆಮೇಲೆ ಹೇರ್ ಪ್ಯಾಚಸ್ ಇದೆಯಲ್ಲ, ತುಂಬ ನ್ಯಾಚುರಲ್ ಆಗಿ ಇರುತ್ತೆ. ಹೊರಗಡೆಯಿಂದ ಯಾರೂ ಸಹ ಗೊತ್ತಾಗಲ್ಲ. ಈಗ ಕೆಲವು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರು ನೋಡಿರ್ಬೇಕು, ಅವ್ರು ಮಾಡಿದ್ದಾರೆ, ಅವ್ರು ಅಲ್ಲಿ ಮಾಡಿದ್ದಾರೆ, ಇಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅವರು ಮಾಡಿಸಿದ್ದು ಇದಕ್ಕೆ ನೀವೇ ಕಂಪೇರ್ ಮಾಡಿದರೆ ನಿಮಗೆ ಅದ್ರ ಬಗ್ಗೆ ಐಡಿಯಾ ಸಿಗುತ್ತೆ. ಎಷ್ಟು ನ್ಯಾಚುರಲಿಟಿ ಇದೆ ನಮ್ಮ ಬಿಯೋಮೋಡ್ಸ್ ಹೇರ್ ಫಿಕ್ಸಿಂಗಲ್ಲಿ ಮಾಡಿಸಿದವರು, ಅದೆಲ್ಲ ನಿಮಗೆ ಗೊತ್ತಾಗುತ್ತೆ. 100% ನ್ಯಾಚುರಲ್, ನೋ ಸೈಡ್ ಎಫೆಕ್ಟ್, ನೋ ಸರ್ಜರಿ, ಬಿಯೋಮೋಡ್ ಹೇರ್ ರಿಪ್ಲೇಸ್ಮೆಂಟ್. ಹುಡುಗಿಯರು ಸಹ ಮಾಡ್ಬೋದು, ಇದೇ ಥರನೇ ಮಾಡ್ಬೋದು. ಬಟ್ ಹುಡುಗಿಯರಿಗೆ ಏನಾಗುತ್ತೆ ಅಂದರೆ ಉದ್ದ ಹೇರ್ಸ್ ಬೇಕಾಗುತ್ತೆ, ಇವ್ರಿಗೆ ಸ್ವಲ್ಪ ಗಿಡ್ಡ ಹೇರ್ಸ್ ಇರುತ್ತೆ. ಇವ್ರದ್ದೇ ಒಂದು ಇದೇ ಸಿಸ್ಟಮನ್ನು ನಾವು ಉದ್ದ ಹೇರ್ಸ್ ಆಗಿ ಮಾಡಿಕೊಡ್ತೇವೆ. ಅವರು ಸಹ ನಿಮಗೆ ಇದೇ ಥರನೇ ಹೇಗೆ ಬೇಕು ಹಾಗೆ ಮಿಡ್ಲ್ ಪಾರ್ಟಿಷನ್ನು, ಇಲ್ಲಾಂದರೆ ಬಾಪ್ ಕಟ್ಟಾಗಿ ಅವ್ರಿಗೆ ಯಾವ ಟೈಪಲ್ಲಿ ಸ್ಟೈಲ್ ಬೇಕಲ್ಲ ಅದೇ ಟೈಪಲ್ಲಿ ಸ್ಟೈಲ್ ಮಾಡಿಕೊಡ್ತೇವೆ. ಕೆಲವು ಜನಕ್ಕೆ ಹಿಂದೆ ಮಾತ್ರ ಬಾಲ್ಡ್ ಆಗಿರುತ್ತೆ, ಕೆಲವು ಲೇಡೀಸ್ಗೆ ಮಿಡ್ಲಲ್ಲಿ ಇಲ್ಲಾಂದರೆ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಬಾಲ್ಡ್ನೆಸ್ ಇರುವಾಗ ಆ ಪೋರ್ಷನ್ ಮಾತ್ರ, ಆ ಜಾಗದಲ್ಲಿ ಆ ಪೋರ್ಷನ್ ಮಾತ್ರ ನಾವು ಈ ಪ್ಯಾಚನ್ನು ಇಟ್ಟು ಫಿಕ್ಸ್ ಮಾಡಿ ಕೊಟ್ಟರೆ ನಿಮಗೆ
ಹೊರಗಡೆಯಿಂದ ಯಾರಿಗೂ ಸಹ ಗೊತ್ತಾಗದಾಗೆ ಇರುತ್ತೆ. ನೀವು ಬಾಚ್ಬೋದು, ಸ್ನಾನ ಅವರು ಸಹ ಹೇಗೆ ಅವ್ರದ್ದು ನಾರ್ಮಲ್ ಹೇಗೆ ಯೂಸ್ ಮಾಡ್ತಿದ್ರಲ್ಲ ಅವರು ಒರಿಜಿನಲ್ ಹೇರ್ಸನ್ನು ಅದೇ ಥರ ಯೂಸ್ ಮಾಡ್ಕೋಬೋದು. ಯಾವುದು ಇದರಲ್ಲಿಯೂ ಸಹ ಯಾವುದು ಅಡ್ಡ ಪರಿಣಾಮ ಇಲ್ಲ, ಯಾವುದೂ ಇಲ್ಲ. ಮೊದಲು ನನ್ನ ಕೂದಲು ಉದುರ್ತಿತ್ತು, ಬಿಳಿ ಇತ್ತು, ಸ್ಪ್ಲಿಟ್ ಎಂಡ್ಸ್ ಇತ್ತು, ಹೇರ್ ಫಾಲ್ ಜಾಸ್ತಿ ಇತ್ತು, ಕೂದಲು ಉದುರಿ ಹೋಗಿ ಸ್ಕ್ರಾಪ್ ಕಾಣ್ತಾ ಇತ್ತು. ಆದ್ರೆ ಈಗ ನಾನು ಫ್ರೆಂಡ್ಸ್ ಜೊತೆ ಧೈರ್ಯದಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು. Undetectable ultra custom hair systems, most advanced technology, undetectable silicon based systems, regain hair within 2 hours, non-removable pasting systems, customized ladies gents wig for chemotherapy patients. ಮತ್ತು ಇದರಲ್ಲಿ ನಿಮಗೆ ಯಾವ ಅಡ್ಡ ಪರಿಣಾಮ ಸಹ ಇಲ್ಲ, ಯಾವುದು ಚಿಕ್ಕಿದ್ದು. ಈಗ ನಿಮ್ಮ ಇದರಿಂದ ಸೈಡ್ ಇಫೆಕ್ಟ್ ಆಗುತ್ತೆ, ಈಗ ಏನಾದರೂ ಎಳೆದ್ರೆ ಯಾರಾದರೂ ಬರುತ್ತೆ ಅಂತ ಅನ್ಕೋತಾರೆ. ಅದು ಯಾವುದೂ ಆಗಲ್ಲ. ಒಂದ್ಸರಿ ಮಾಡಿದರೆ ನಿಮಗೆ ಪರ್ಮನೆಂಟ್ ಆಗಿರುತ್ತೆ, ನ್ಯಾಚುರಲ್ ಆಗಿ ಇರುತ್ತೆ. 100% natural, no side effect, no surgery. Biomod hair replacement. ನಮ್ಮ ಎಲ್ಲ ಬ್ಯೂಮೋಂಟ್ಸ್ ಹೇರ್ ರಿಪ್ಲೇಸ್ಮೆಂಟ್ ಸೆಂಟ್ರಲ್ಲಿ ರೀಸನೇಬಲ್ ಪ್ರೈಸ್, ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ಸರ್ವಿಸ್ ನಾವು ಕೊಡ್ತೇವೆ. 20 ವರ್ಷಗಳ ಅನುಭವ ಹೊಂದಿರುವ ಡಾಕ್ಟರ್ ಮಹೇಶ್ ಮಲ್ವಾದ್ಕರ್ ಅವರ ಬಿಯೋಮೋಡ್ ಹೇರ್ ರಿಪ್ಲೇಸ್ಮೆಂಟ್. ನಂಬರ್ 21, 80 ಫೀಟ್ ರೋಡ್, opposite to ಮಂಗಳ ಕಲ್ಯಾಣ ಮಂಟಪ, 5th ಬ್ಲಾಕ್, ಕೋರಮಂಗಲ, ಬ್ಯಾಂಗ್ಳೂರ್. ಫೋನ್ 97419 55199.